ನಮ್ಮ ಬಾವಿಯಲ್ಲಿ ಶುದ್ಧ ನೀರು ಸಿಗುತ್ತಿತ್ತು. ಕುಡಿಯುವ ನೀರಿನ ಸಮಸ್ಯೆ ಇರಲಿಲ್ಲ. ಕಳೆದ 1-2 ವರ್ಷದಿಂದ ಆರಂಭವಾದಂತಹ ಸಿಗಡಿ ಕೆರೆ ಕುಡಿಯುವ ನೀರಿಗೂ ಕಲ್ಲು ಹಾಕಿದೆ. ನಮ್ಮ ನೋವು ಸಮಸ್ಯೆ ಹೇಳಿಕೊಂಡ್ರೂ ಸ್ಪಂದಿಸುವವರಿಲ್ಲ. ನಮಗೆ ಕುಡಿಯುವುದಕ್ಕೆ ನೀರು ಕೊಡಿ, ಆಗದೇ ಇದ್ರೆ ಸಿಗಡಿ ಕೆರೆ ಬಂದ್ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ. ಇದು ಹೆಮ್ಮಾಡಿ ಆದರ್ಶ ಯುವಕ ಮಂಡಲ ಸಭಾಂಗಣದಲ್ಲಿ ಮಂಗಳವಾರ ನಡೆದ ಹೆಮ್ಮಾಡಿ ಗ್ರಾಮ ಪಂಚಾಯಿತಿ ಉದ್ಯೋಗ ಖಾತ್ರಿ ಯೋಜನೆ ವಿಶೇಷ ಗ್ರಾಮ ಸಭೆಯಲ್ಲಿ ಗ್ರಾಮಸ್ಥರು ತೋಡಿಕೊಂಡ ಅಳಿಲಿನ ಪರೆ. ಹೆಮ್ಮಾಡಿ ಹೇಮಾಪುರ ಉಡುಪುರ ಮನೆ ರಸ್ತೆ ಸಮೀಪ ಇರುವ ಹುಂಚನಗೇರಿಯ ಮನೆಗಳಿಗೆ ಕುಡಿಯುವ ನೀರಿಗೂ ತಾತ್ವಾರ ಬಂದಿದೆ. ಹಿಂದೆ ಹೀಗಿರಲಿಲ್ಲ. ಯಾವತ್ತೂ ಸಿಗಡಿ ಕೆರೆ ಆರಂಭವಾಯಿತೋ ಅಂದಿನಿಂದ ನಮ್ಮ ಬಾವಿ ನೀರು ಉಪ್ಪಾಗ್ತಿದೆ. ಅದಕ್ಕೆ ಸಿಗಡಿ ಕೆರೆಯಲ್ಲಿ ನಿಲ್ಲಿಸುವ ಉಪ್ಪು ನೀರು ಕಾರಣ. ಸಿಗಡಿ ಕೆರೆ ಬಂದ್ ಮಾಡಿ ನಮ್ಮ ಕುಡಿಯುವ ನೀರಿನ ಹಕ್ಕು ನಮಗೆ ಕೊಡಿ ಎಂದು ಕೇಳಿಕೊಂಡ್ರು. ಗ್ರಾಮ ಪಂಚಾಯತ್ಗೆ ಕುಡಿಯುವ ನೀರಿಗಿಂತಲೂ ಸಿಗಡಿ ಕೃಷಿಯೇ ಹೆಚ್ಚಾಯಿತು. ಸಿಗಡಿ ಕೆರೆ ಬಂದ್ ಮಾಡಿ ಇಲ್ಲ ನಮಗೆ ಗ್ರಾಮ ಪಂಚಾಯತ್ನ ಕುಡಿಯುವ ನೀರು ವ್ಯವಸ್ಥೆ ಮಾಡಲಿ ಎಂದು ಪರಿಸರ ವಾಸಿಗಳು ಒತ್ತಾಯಿಸಿದ್ರು. ಕುಡು ನೀರಿಲ್ಲ, ಚಟ್ಲಿ ಆಗರ ಬ್ಯಾನ್ ಮಾಡಿ ಅಂದಾಗಿದ್ರೆ ಅದು ಮಾಡಲಿಲ್ಲ. ಇಲ್ಲದಿದ್ರೆ ನಿಮ್ಗೆ ಕುಡು ನೀರು ಕೊಡೋಕಾಯ್ತು ಚಟ್ಲಿ ಆಗರ ಮೊದಲು ಬ್ಯಾನ್ ಮಾಡಿ. ಅಲ್ಲ ಕುಡುಕು ಉಪ್ಪು ನೀರು, ಅದು ಒಂದೊಳ್ಳೆ ಕೆಮಿಕಲ್, ಮಕ್ಕಳಿಗೆ ಪೂರ ಕಾಯಿಲೆ ಸುಡೋದು. ಅದು ಅಲ್ಲ ಈಗ ಮತ್ತೆ ಅದು ಅಲ್ಲ, ಮತ್ತೆ ಈಗ ಅಲ್ಲ ಸೋಲಾರ್ ಹಾಕಿದ್ರು ನಾವು ಮನಸ್ಸಿನ ರೀತಿ ತೋರುದೇ ಇಲ್ಲ ಅಲ್ಲಿ ಅಮುಂಚನಗೇರಿ ಏರಿಯಾದಲ್ಲಿ. ನಮ್ಮ ಮನೆಗಳಿಗೆ ಹೋಗುವ ರಸ್ತೆ ಎಷ್ಟು ಹಾಳಾಗಿದೆ ಅಂದ್ರೆ ಬಾಡಿಗೆ ಕರೆದರೆ ರಿಕ್ಷಾ ಬರೋದಕ್ಕೆ ಒಪ್ಪೋದಿಲ್ಲ. ದ್ವಿಚಕ್ರ ವಾಹನ ಓಡಿಸೋದು ಇರಲೆ, ಸೈಕಲ್ ತುಳಿಯೋದು ಕಷ್ಟ. ರಸ್ತೆ ಹೊಂಟಗುಂಡಿ ಮುಚ್ಚಿ ಸರಿ ಮಾಡಿಕೊಡಲು ಪಂಚಾಯಿತಿಗೆ ಮನವಿ ಮಾಡಿ ಸಾಕಾಗಿದೆ. ಪಂಚಾಯಿತಿಯೇ ನಮ್ಮ ಗೋಳು ಕೇಳದಿದ್ರೆ ಹೇಗೆ ಎಂದು ಹುಂಚನಗೇರಿ ವಾಸಿಗಳು ಅಬಲತ್ತುಕೊಂಡ್ರು. 30 ಮುಡಿ ರಸ್ತೆಯಲ್ಲಿ ಜಲ್ಲಿ ಹಾಕಿ ಸಂಚಾರಕ್ಕೆ ಸಮಸ್ಯೆಯಾಗ್ತಿದೆ. ಗ್ರಾಮ ಪಂಚಾಯತ್ ಮನವಿ ಮಾಡಿದ್ರೂ ಸಮಸ್ಯೆ ಪರಿಹಾರವಾಗದ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತ್ ಸಭೆಯಲ್ಲಿ ಪಾಲ್ಗೊಳ್ಳುತ್ತಿದ್ದೇನೆ ಎಂದು ಕನ್ನಡ ಕುದ್ರು ನಿವಾಸಿಯೋರ್ವರು ಪ್ರಶ್ನಿಸಿದ್ರು. ಕ್ರಿಯಾ ಯೋಜನೆಯಲ್ಲಿ ಸೇರಿಸಿ 2 ರಸ್ತೆ ಸಮಸ್ಯೆ ಪರಿಹಾರಕ್ಕೆ ಒತ್ತು ನೀಡಲಾಗುತ್ತಿದೆ ಎಂದು ಗ್ರಾಮ ಪಂಚಾಯತ್ ಪಿಡಿಒ ಭರವಸೆ ನೀಡಿದ್ರು. ಸ್ವಲ್ಪ ಮಣ್ಣು ಹಾಕಿ ಒಂದು ಲೆವೆಲ್ ಮಾಡಿ ಕೊಡಿಯಪ್ಪ, ಫಸ್ಟ್ ಕೇಳೋದು ನಾವು. ಅಲ್ಲಿ ನಡೆದಾಡೋದು, ವೆಹಿಕಲ್ ಹೋಗೋದಂದ್ರೆ ಟೈರ್ 4 ದಿವಸದೊಳಗೆ ಟೈರ್ ಹೋಗುತ್ತೆ, ಆ ರೀತಿ ಉಂಟು ಪರಿಸ್ಥಿತಿ. ಸ್ವಲ್ಪ ಈ ಸೈಡ್ ಅರ್ಜಿ ಇವಾಗ ತುಂಬ ಆಯ್ತು, ಅರ್ಜಿ ಎಲ್ಲ ತುಂಬ ಆಯ್ತು. ಮೊದಲೇ ಕೊಟ್ಟಿದ್ದೇವೆ ಅರ್ಜಿ, ಇವತ್ತಲ್ಲ. ನಮ್ಗೆ ಆ ರೋಡ್ ನೋಡಿ, ಅದು ಒಂಚೂರು ರೋಡ್ ನೋಡಿ, ಅಲ್ಲ ಹೆರಿಗೆಯರು ಯಾರು ಹೆಂಗಸರಿದ್ರೆ ಡೆಲಿವರಿ ಕರ್ಕೊ ಹೋಗೋದ್ರೊಳಗೆ ಡೆಲಿವರಿ ಎತ್ತಲ್ಲ, ರೋಡ್ ಒಳಗೆ ಡೆಲಿವರಿ ಆಸ್ಪತ್ರೆ ಆಡ್ಬೇಕಿತ್ತು. ಅಂದರ್ನೇಗಳ ಅಧ್ಯಕ್ಷರು ಈಗ ಆಗಳಿಗೆ 20 ವರ್ಷ ಕೆಳಗೆ ಆ ರೋಡಿಗೆ 25,000 ರೂಪಾಯಿ. ಇವತ್ತಿನವರೆಗೆ ಆ ರೋಡಿ ಅಂತದ್ದು ಅವಕಾಶ ಇದೆ. ಅದನ್ನ ನಾವು ಬೇಕಾದ್ರೆ ಪಂಚಾಯತಿ ಬಂದು ಮಾಡಿಕೊಡ್ತೇವೆ. ಈಗ ಪಂಚಾಯತ್ ಎಲ್ಲ ಅವಕಾಶ ಇದೆ, ಈಗ ಮೊದಲಿಲ್ಲ ಅವಕಾಶ ಇರಲಿಲ್ಲ. ಈಗ ಒಂದು ಎಷ್ಟು ವರ್ಷ ಆಯ್ತು ಅಂತ ನಮ್ಗೆ ಗೊತ್ತಿಲ್ಲ. ನಾವು ತಪ್ಪು ಇದ್ರೆ ತಗೊಂಡು ತಿರುಗಾಡ್ತಾ ಇದ್ದೇವೆ. ಈ ಸಂದರ್ಭ ಸಭೆಯಲ್ಲಿ ಉಪಾಧ್ಯಕ್ಷ ಅಂತೋನಿ ಲೂಯಿಸ್, ಸದಸ್ಯರಾದ ಆನಂದ್ PH, ರಾಘವೇಂದ್ರ ಪೂಜಾರಿ, ಸುಧಾಕರ್ ದೇವಾಡಿಗ ಕಟ್ಟು, ಸೈಯದ್ ಯಾಸೀನ್, ಆಶಾ ಜಲಚಾ ಹಾಜರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, V4 News 10 ಕುಂದಾಪುರ.